ಕುಂದಲ ಕೇಂದ್ರ ಜುಮ್ಮಾ ಮಸೀದಿ ಬೊಕ್ಕ ಸೈಯದ್ ಮದನಿ ದರ್ಗಾ ಸಮಿತಿ ವತಿರ್ದು 77ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ದರ್ಗಾ ವಟಾರಡು ಆಚರಿಸಾಯಿರು. Next day exercise number 1. 4 5 6 ದರ್ಗಾ ಅಧ್ಯಕ್ಷರು ಹನೀಫ್ ಹಾಜಿ ಧ್ವಜಾರೋಹಣ ನಡೆಪಾಯಿರು. जनगण मन अधिनायक जय हे भारत भाग्य विधाता पंजाब सिंध गंगा विंध्य हिमाचल यमुना गंगा उत्सल जलधि तरंगा तव शुभ नामे जागे जनगण मंगलदायक जय हे भारत भाग्य विधाता जय हे जय हे जय हे. ಅಬ್ದುಲ್ ಕಲಾಂ ಲಾಲ್ ಬಹದ್ದೂರ್ ಶಾಸ್ತ್ರಿ ಸೇರಿನಂಚ ದಿಂಜ ಜನ ಹೋರಾಟಗಾರರು ಸ್ವಾತಂತ್ರ್ಯಗಾದ ಪ್ರಾಣನ ಲೆಕ್ಕಗದಿ ಒಂದೇ ಹೋರಾಟ ಮಲ್ತದೇರು. ಪ್ರಸಕ್ತ ಸಾಲದ ರಾಜ್ಯೋತ್ಸವನು ನಮ ಆಚರಣೆ ಮಲ್ತುಲ್ಲ ಆಂಡ ದೇಶ ರಕ್ಷಣಾ ವಲಯಡು ಓಡೆ ಸಾಗೊಂದು ಪಂಡದು ತೂಡಾತನು. ದಿಂಜ ರಾಷ್ಟ್ರಲದ ಸಂಪರ್ಕ ದೀದುಪ್ಪುನ ಭಾರತಡು ಜನಾಂಗೀಯ ಕಲಹ ನಡತುಂದುಪ್ಪುನಿ ಬೇಜಾರ್ದ ಸಂಗತಿ. ಇಂಚಿನ ಕಲಹಲೆಗ್ ಅವಕಾಶ ಕೊರಂದೆ ನಮ ಒಗ್ಗಟ್ಟಿರ್ದು ಬದುಕುಗ ಪಂಡದು ಹನೀಫ್ ಹಾಜಿ ಲೆಪ್ಪು ಕೊರಿಯರು. 72ನೇ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಅಲ್ಹಮ್ದುಲಿಲ್ಲಾ, ನಾವೆಲ್ಲರೂ 72ನೇ ಸ್ವಾತಂತ್ರ್ಯೋತ್ಸವದ ಗಳಿಗೆಯಲ್ಲಿದ್ದೇವೆ. ಚರಿತ್ರೆಯ ಪುಟಗಳನ್ನು ನೋಡಿದಾಗ ಈ ದೇಶವು 700 ವರ್ಷಗಳ ಕಾಲ ಮುಸಲ್ಮಾನಗಳ ಆಡಳಿತದಲ್ಲಿ ಸಂಪತ್ತು ಸಂಪರಿತವಾಗಿ, ಅದರೊಟ್ಟಿಗೆ ಸಿದ್ಧಾಂತಗಳು ವೈಶಿಷ್ಟ್ಯತೆಗಳು ಸಂಪದ್ಭರಿತವಾಗಿತ್ತು. ಅಂತಹ ಸಂದರ್ಭದಲ್ಲಿ ಯುರೋಪಿಯನ್ ದೇಶದಿಂದ ವ್ಯಾಪಾರಕ್ಕಾಗಿ ಹಡಗಿನ ಮೂಲಕ ಫ್ರೆಂಚರು, ಡಕ್ಕರು, ಪೋರ್ಚುಗೀಸರು, ಬ್ರಿಟಿಷರು ಭಾರತ ದೇಶಕ್ಕೆ ಬಂದರು. ಆ ಸಂದರ್ಭದಲ್ಲಿ ಭಾರತ ದೇಶದಲ್ಲಿದ್ದ ರಾಜರುಗಳು ಅವರನ್ನು ಸ್ವಾಗತ ಮಾಡಿ ಅವರ ವ್ಯಾಪಾರಕ್ಕಾಗಿ ಅನುಕೂಲ ಮಾಡಿಕೊಟ್ಟರು. 200 ವರ್ಷದ ಕಾಲದಲ್ಲಿ ಅವರು ಈ ದೇಶದ ಆಂತರಿಕ ವಿಷಯದಲ್ಲಿ ಹಸ್ತಕ್ಷೇಪವನ್ನು ಇಟ್ಟು ಈ ದೇಶದ ಅಧಿಕಾರವನ್ನು ಕಸಿದುಕೊಂಡರು. ಅಂತಹ ಸಂದರ್ಭದಲ್ಲಿ 1858ರಲ್ಲಿ ಪ್ರಥಮವಾಗಿ ಸ್ವಾತಂತ್ರ್ಯ ಸಂಗ್ರಾಮ ಉಗಮವಾಯಿತು. ಅದರ ನೇತೃತ್ವವು ಅಹ್ಮದ್ ಶಾ ಫೈಜಾಬಾದ್ ಅವರು ಸ್ವಾತಂತ್ರ್ಯ ಸೇನಾಗಿ ಆ ಸಂಗ್ರಾಮವನ್ನು ಶುರು ಮಾಡಿದರು. ತದನಂತರ ಸಾವಿರಾರು ಈ ದೇಶದ ಪ್ರಜೆಗಳು ಸ್ವಾತಂತ್ರ್ಯಕ್ಕಾಗಿ ಹುತಾತ್ಮರಾದರು. ಕೊನೆಗೂ 1942ರಲ್ಲಿ ಮಹಾತ್ಮ ಗಾಂಧೀಜಿರವರು, ಅಬುಲ್ ಕಲಾಂ ರವರು ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿರವರು ಒಟ್ಟಿಗೆ ಸೇರಿ ಈ ದೇಶ ಸ್ವಾತಂತ್ರ್ಯಕ್ಕಾಗಿ ನನ್ನ ರಾಜ್ಯವೇ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಚಳವಳಿಯೊಂದಿಗೆ ಮುನ್ನುಗ್ಗಿದರು. ಆ ಚಳವಳಿಯು ಭಾರತ ದೇಶದ ಮೂಲೆಗಳಲ್ಲಿಯೂ ಉದಯಗೊಂಡಾಗ ಕೊನೆಗೂ 1947ರಲ್ಲಿ ನಮ್ಮ ದೇಶವು ಸ್ವಾತಂತ್ರ್ಯವಾಯಿತು. ಅಲ್ಹಮ್ದುಲಿಲ್ಲಾ ಸುಮ್ಮ ಅಲ್ಹಮ್ದುಲಿಲ್ಲಾ.
ಈ ಸ್ವಾತಂತ್ರ್ಯಕ್ಕಾಗಿ, ಈ ಸ್ವಾತಂತ್ರ್ಯ ಪೂರ್ವದಲ್ಲಿ, ಈ ಸ್ವಾತಂತ್ರ್ಯ ನಂತರವೂ ದೇಶದಲ್ಲಿ ಹಲವು ಪ್ರಜೆಗಳು, ಹಲವು ಜನರು ಸೇವೆಯನ್ನು ಮಾಡಿದ್ದಾರೆ, ಕೊಡುಗೆಯನ್ನು ನೀಡಿದ್ದಾರೆ. ಈ ದೇಶವು ಆರ್ಥಿಕ ಸ್ಥಿತಿ ಸಂಕಷ್ಟದಲ್ಲಿದ್ದಾಗ ಹೈದರಾಬಾದ್ ನಿಜಾಮರವರು 5,000 ಕೆಜಿ ಬಂಗಾರವನ್ನು ಕೊಟ್ಟು ಈ ದೇಶದ ಆರ್ಥಿಕ ಸ್ಥಿತಿಯನ್ನು ಉತ್ತಮಗೊಳಿಸಿದ್ದಾರೆ. ಅದು ಎಂತೂ ನಮಗೆ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ. ಇತ್ತೀಚೆಗೆ ಬಲಿಷ್ಠ ರಾಷ್ಟ್ರಗಳು ಜಗತ್ತಿನಲ್ಲಿ ತಾನು ಮುಂದು ಎಂದು ರಕ್ಷಣಾ ವ್ಯವಸ್ಥೆಯಲ್ಲಿ ಮುಂದುವರಿದಾಗ ಈ ದೇಶದ ಪುತ್ರ APJ ಅಬ್ದುಲ್ ಕಲಾಂ ರವರು ರಾಜಸ್ಥಾನದ ಪುರಕಾಣದಲ್ಲಿ ನೀಡಿದಂತಹ ಈ ದೇಶದ ರಕ್ಷಣೆಗೆ ನೀಡಿದಂತಹ ಕೊಡುಗೆಯನ್ನು ಎಂತೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಜಗತ್ತಿನ 750 ಕೋಟಿ ಜನರು ಆ ಸಂಭ್ರಮವನ್ನು ಸಡಗರದಿಂದ ನೋಡಿದರು. ಭಾರತ ದೇಶವು ಎತ್ತ ಸಾಗುತ್ತಿದೆ ರಕ್ಷಣಾ ವಲಯದಲ್ಲಿ. ಅಲ್ಹಮ್ದುಲಿಲ್ಲಾ, ಅದು ನಮ್ಮ ಹೆಮ್ಮೆಯ ವಿಷಯವಾಗಿರುತ್ತದೆ. ಇಂದು ಭಾರತ ದೇಶವು ಜಗತ್ತಿನ ಮುಂದುವರಿದ ಎಲ್ಲ ರಾಷ್ಟ್ರಗಳೊಂದಿಗೂ, ಅದೇ ರೀತಿ ನಮ್ಮ ನೆರೆಯ ರಾಷ್ಟ್ರಗಳೊಂದಿಗೂ, ಅದೇ ರೀತಿ ನಮ್ಮ ಅರಬ್ ದೇಶಗಳೊಂದಿಗೂ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿದೆ. ಅದು ನಮಗೆಲ್ಲರಿಗೂ, ಭಾರತ ದೇಶದ ಎಲ್ಲ ಪ್ರಜೆಗಳಿಗೂ ಸಂತೋಷದ ಹೆಮ್ಮೆಯ ವಿಷಯವಾಗಿದೆ. ಆದರೆ ನಮ್ಮ ದೇಶದಲ್ಲಿ ಇಂದು ನಡೆಯುವ ಕೆಲವೊಂದು ಅನಾಹುತಗಳು, ಉದಾಹರಣೆಗೆ ಮಣಿಪುರದಲ್ಲಿ ನಡೆದ ಜನಾಂಗೀಯ ಅನಾಹುತಗಳು, ಅದೇ ರೀತಿ ಉತ್ತರ ಪ್ರದೇಶದ, ಮಧ್ಯಪ್ರದೇಶದ, ಉತ್ತರ ಭಾರತದ ರಾಜ್ಯದಲ್ಲಿ ನಡೆಯುವ ಒಂದು ಅನಾಹುತಗಳು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ತಲೆಯನ್ನು ತಗ್ಗುವಂತೆ ಮಾಡಿದೆ. ನಾವೆಲ್ಲರೂ ಪಣತೊಡುವ ನಮ್ಮ ದೇಶವು ಐಕ್ಯತೆಯಿಂದ, ಏಕತೆಯಿಂದ, ಸೌಹಾರ್ದದಿಂದ ನಾವೆಲ್ಲರೂ ಬಾಳೋಣ ಎಂದು ಆರಿಸುತ್ತಾ ನನ್ನ 2 ಮಾತನ್ನು ಮುಕ್ತಾಯಗೊಳಿಸುತ್ತೇನೆ. ಜೈ ಹಿಂದ್, ಜೈ ಹಿಂದ್, ಜೈ ಹಿಂದ್, ಅಲ್ಲಾಹು ಅಕ್ಬರ್. ಪ್ರಾಸ್ತಾವಿಕವಾದ ಪಾತೆರ್ನ ದರ್ಗಾ ಪ್ರಧಾನ ಕಾರ್ಯದರ್ಶಿ ಶಿಹಾಬುದ್ದೀನ್ ಸಕಾಫಿ ಸ್ವಾತಂತ್ರ್ಯಗಾದ ದಿಂಜಜನ ಮುಸ್ಲಿಂ ನಾಯಕರು ಹೋರಾಟ ಮಲ್ತದ ಶ್ರಮ ವಹಿಸಿದರು. ಆ ಕಾಲಡು ಜಾತಿ ಭೇದ ಇಚ್ಚಾಂಡು ಮಾತೆರಲು ಗುರಿ ಒಂಜೆ ಆದಿತ್ತಂಡು. ಇತ್ತದ ಕಾಲಘಟ್ಟಡು ಅಭಿವೃದ್ಧಿ ಬೊಕ್ಕ ಐಕ್ಯತೆ ನಮ್ಮ ಗುರಿ ಆವಡು. ಭಿನ್ನತೆ ಸೃಷ್ಟಿ ಸಾವನಿ ಯೋಗ್ಯ ಅಂದ ಆಪುಜಿ. ನಮ್ಮ ಎಡ್ಡೆ ಶಿಕ್ಷಣ ಪಡೆಪಿನ ಮೂಲಕ ಒಗ್ಗಟ್ಟಿರ್ದು ಬದುಕುಡು ಪಂಡ ತೆರಿಪಾಯರು. ಹಜರತ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರಾಂಶುಪಾಲರು, ಅದೇ ರೀತಿ ಹೈಸ್ಕೂಲ್, ಪ್ರೈಮರಿ ಸ್ಕೂಲ್ ಪ್ರಾಂಶುಪಾಲರು, ಅದೇ ರೀತಿ ಇಲ್ಲಿ ಸೇರಿದಂತಹ ಶರೀಅತ್ ಕಾಲೇಜ್ ವಿದ್ಯಾರ್ಥಿಗಳು, ದಾವಾ ಕಾಲೇಜ್ ವಿದ್ಯಾರ್ಥಿಗಳು, ಹಜರತ್ ಸೈಯದ್ ಮದನಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ವಿದ್ಯಾರ್ಥಿಗಳು, ನೆರೆದಂತಹ ಎಲ್ಲ ಸಭಿಕರು, ಭಾರತ ದೇಶದ 76ನೇ ಸ್ವಾತಂತ್ರ್ಯೋತ್ಸವದ ಆಚರಣೆಯನ್ನು ಮಾಡಲು ಸೇರಿದಂತಹ ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭ ಕಾಮನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಸ್ವಾತಂತ್ರ್ಯ ಸಿಕ್ಕಿ 76 ವರ್ಷಗಳು ಕಳೆದು ಬಹಳ ಸಂಭ್ರಮದಿಂದ, ಸಡಗರದಿಂದ ನಾವು ಎಲ್ಲ ವರ್ಷವೂ ಈ ರೀತಿಯ ಆಚರಣೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಸ್ವಾತಂತ್ರ್ಯಕ್ಕಾಗಿ ಬಲಿದಾನಗಳನ್ನು ಅರ್ಪಿಸಿದ, ಜೀವತ್ಯಾಗವನ್ನು ಮಾಡಿದಂತಹ, ಹೋರಾಟಗಳನ್ನು ಮಾಡಿದಂತಹ, ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಹಲವಾರು ಗಣ್ಯರನ್ನು ನಾವಿಲ್ಲಿ ನೆನಪಿಸ್ತಾ ಇದ್ದೇವೆ. ಅವರಲ್ಲಿ ಪ್ರಮುಖರೆಂದರೆ ಮಹಾತ್ಮ ಗಾಂಧೀಜಿ, ನೆಹರು, ಅದೇ ರೀತಿ ಸುಭಾಷ್ ಚಂದ್ರ ಬೋಸ್, ಇತರ ಗಣ್ಯರು, ಭಗತ್ ಸಿಂಗ್. ಆದರೆ ನೆನಪಿಸದೆ ನೇಪಥ್ಯಕ್ಕೆ ಸರಿಸಲ್ಪಟ್ಟ ಹಲವರು ಇದ್ದಾರೆ. ಅವರಲ್ಲಿ ಪ್ರಮುಖರೆಂದರೆ ಖಾನ್ ಅಬ್ದುಲ್ ಗಫಾರ್ ಖಾನ್, 95
ವರ್ಷಗಳ ಆಯುಷ್ಯದಲ್ಲಿ 45 ವರ್ಷಗಳನ್ನು ಜೈಲಿನಲ್ಲಿ ಕಳೆದಂತಹ, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಧುಮುಕಿದ ಕಾರಣಕ್ಕಾಗಿ 45 ವರ್ಷಗಳ ಕಾಲ ಜೈಲಿನಲ್ಲಿ ಜೀವನವನ್ನು ಕೊಳೆಯಬೇಕಾದಂತಹ ಸ್ಥಿತಿಗೆ ತಲುಪಿದ ಖಾನ್ ಅಬ್ದುಲ್ ಗಫಾರ್ ಖಾನ್. ಅದೇ ರೀತಿ ಹಜರತ್ ಮೊಹಾನಿ ಇನ್ಕಿಲಾಬ್ ಜಿಂದಾಬಾದ್ ಎಂಬ ಘೋಷವಾಕ್ಯವನ್ನು ನಮಗೆ ಸನ್ಮಾನಿಸಿದ ಹಜರತ್ ಮೊಹಾನಿ. ಅದೇ ರೀತಿ ತಿರಂಗ ರಾಷ್ಟ್ರ ತ್ರಿವರ್ಣ ಧ್ವಜವನ್ನು ಪಿಂಗಾಳಿ ವೆಂಕಯ್ಯನವರು ಕಾಂಗ್ರೆಸ್ ಅಧಿವೇಶನದಲ್ಲಿ ಮಂಡಿಸಿದಾಗ ಅದಕ್ಕೆ ಅಂತಿಮ ರೂಪುರೇಖೆ ಕೊಟ್ಟು ಅದನ್ನು ಅಂತಿಮಗೊಳಿಸಿದವರು ಸುರಯ್ಯ ತಯ್ಯಿಬ್ ಜಿ ಆಗಿದ್ದರು. ಬಾಂಬೆ ಹೈಕೋರ್ಟ್ನ ಪ್ರಥಮ ಜಡ್ಜಿ ಆಗಿದ್ದವರ ಮಗಳು ಸುರಯ್ಯ ತಯ್ಯಿಬ್ ಜಿ. ಅವರನ್ನು ನಾವು ಮರೆಯುವಂತಿಲ್ಲ. ಅದೇ ರೀತಿ ಸ್ವಾತಂತ್ರ್ಯ ಸಂಗ್ರಾಮದ ಮೊಟ್ಟ ಮೊದಲ ಸಮರವನ್ನು ಮಾಡಿದಂತಹ ಹಜರತ್ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೈಹಿ, ಬ್ರಿಟಿಷರನ್ನು ಇಲ್ಲಿಂದ ಓಡಿಸಬೇಕೆಂದು ಪಣತೊಟ್ಟು ಅದಕ್ಕಾಗಿ ಜೀವತ್ಯಾಗವನ್ನು ಮಾಡಿದಂತಹ ಟಿಪ್ಪು ಸುಲ್ತಾನ್ ರಹಮತುಲ್ಲಾಹಿ ಅಲೈಹಿ. ಅದೇ ರೀತಿ ಕೇರಳದಲ್ಲಿ ಸಯ್ಯದ್ ಅಲವಿ ತಂಗಳ್ ಅಲ್ ಮಂಬುರಮಿ, ಉಮರ್ ಖಾಲಿ ಅಲ್ ಬಿಲಂಗೂತಿ, ಬೆಳೆಯಂಗೋಡ್ ಉಮರ್ ಖಾಲಿ ರಹಮತುಲ್ಲಾಹಿ ಅಲೈಹಿಮ. ಅದೇ ರೀತಿ ಇಲ್ಲಿಂದ ಪರಕೀಯರನ್ನು ಒದ್ದೋಡಿಸಬೇಕೆಂದು ಜನರಿಗೆ ಬೋಧನೆ ಮಾಡಿ ಅದಕ್ಕಾಗಿ ಪುಸ್ತಕ ರಚಿಸಿದಂತಹ ಹಜರತ್ ಝೈನುದ್ದೀನ್ ಮಖ್ದೂಮ್ ಅಲ್ ಮಅಬರಿ ಖದ್ದಸಲ್ಲಾಹು ಸಿರಹುಲ್ ಅಜೀಜ್ ಫತಹುಲ್ ಮುಯೀನ್ ಎಂಬ ಕಿತಾಬನ್ನು ರಚನೆ ಮಾಡಿದಂತಹ ಶಾಫಿഈ ಮದ್ಹಬ್ನ ಪ್ರಮುಖ ವಿದ್ವಾಂಸರಾಗಿದ್ದರು ಅವರು. ಅದೇ ರೀತಿ ಕುಂಜಾಲಿ ಬರಕಾರ್, ಶೌಕತ್ ಅಲಿ, ಮೌಲಾನಾ ಮುಹಮ್ಮದ್ ಅಲಿ ಜೌಹರ್, ಅದೇ ರೀತಿ ಮೌಲಾನಾ ಅಬುಲ್ ಕಲಾಂ ಆಜಾದ್, ಸ್ವತಂತ್ರ ಭಾರತದ ಪ್ರಥಮ ಶಿಕ್ಷಣ ಮಂತ್ರಿಯಾಗಿದ್ದರು ಅವರು. ಹೀಗೆ ಹಲವಾರು ಮುಸ್ಲಿಂ ಮುಖಂಡರನ್ನು ನಾವು ನೆನಪಿಸಬೇಕಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಎಲ್ಲರಿಗೂ ಅಲ್ಲಾಹು ಸುಬ್ಹಾನಹು ವ ತಆಲಾ ಮುಸ್ಲಿಂ ನೇತಾರರು ಇದಕ್ಕಾಗಿ ಪಣ ತೊಟ್ಟು ಜೀವ ತ್ಯಾಗ ಮಾಡಿದಂತಹ ಎಲ್ಲರಿಗೂ ಅಲ್ಲಾಹನು ಆಖಿರದಲ್ಲಿ ಒಳಿತನ್ನು ನೀಡಲಿ ಎಂದು ಪ್ರಾರ್ಥಿಸ್ತೇನೆ. ಈಗ ನಮ್ಮ ಭಾರತವು ಎತ್ತ ಸಾಗುತ್ತಿದೆ ಎಂಬ ಬಗ್ಗೆ ಒಂದು ಚಿಂತನೆ ಮಾಡಬೇಕಾದ ಅವಶ್ಯಕತೆ ಇದೆ. ಈ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ಸಂದರ್ಭದಲ್ಲಿ ಇಲ್ಲಿ ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಹೆಗಲಿಗೆ ಹೆಗಲು ಕೊಟ್ಟು ಎಲ್ಲರೂ ಕಾರ್ಯಪ್ರವೃತ್ತರಾಗಿದ್ದರು, ಕೆಲಸ ಮಾಡಿದ್ರು. ನಂತರ ಜನರಡೆಯಲ್ಲಿ ಜಾತಿಯ ಪಂಗಡದ ಧರ್ಮದ ಕಂದಕವನ್ನು ನಿರ್ಮಿಸಿ ಅವರನ್ನು ಧ್ರುವೀಕರಿಸುವಂತಹ ಕೆಲಸ ಕೆಲವು ಜನರಿಂದ ನಡೆಯುತ್ತಾ ಇದೆ. ಧರ್ಮ ನೋಡಿ ಜನರನ್ನು ನಿಂದಿಸುವಂತಹ, ಅವರ ಸದ್ದಡಗಿಸುವಂತಹ ಕೆಲಸ ನಡೆಯುತ್ತಾ ಇದೆ. ಒಮ್ಮೆಯೂ ಅಂತಹ ಯಾವ ಕೆಲಸವೂ ನಡೆಯಬಾರದು. ಇಲ್ಲಿ ಯಾವ ಜಾತಿ ಇದ್ದರೂ ಯಾವ ಧರ್ಮವಿದ್ದರೂ ಎಲ್ಲರೂ ಭಾರತೀಯರೆಂಬ ಒಂದೇ ರೀತಿಯಲ್ಲಿ ಎಲ್ಲರನ್ನು ನೋಡಬೇಕು. ಆಡಳಿತಗಾರರು ಈ ಬಗ್ಗೆ ಗಮನ ವಹಿಸಬೇಕು ಎಂಬ ಒಂದು ಸೂಚನೆಯನ್ನು ನೀಡುತ್ತಾ ನನ್ನ ಕರ್ತವ್ಯಕ್ಕೆ ನಾನು ಪ್ರವೇಶಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಅಧ್ಯಕ್ಷತೆ ವಹಿಸುವಂತಹ ನಮ್ಮ ಜಮಾಯತ್ ಕಮಿಟಿ ಅಧ್ಯಕ್ಷರಾದಂತಹ ಹಾಜಿ ಬಿಜಿ ಹನೀಫಾಜಿ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಉಸ್ತಾದರಾದಂತಹ ಅಹಮದ್ ಕುಟ್ಟಿ ಥಕಾಫಿ ಅವರು, ಇತರ ಉಸ್ತಾದರುಗಳು, ನಮ್ಮ ದರ್ಗಾ ಸಮಿತಿ ಉಪಾಧ್ಯಕ್ಷರು ಹಾಜಿ ರೈಟ್ ವೇ ಅಶ್ರಫ್ ಅಹಮದ್ ರವರು, ಇತರ ಪದಾಧಿಕಾರಿಗಳು, ಇತರ ಸಮಿತಿ ಸದಸ್ಯರು, ಅದೇ ರೀತಿ ಹಜರತ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಹೈಸ್ಕೂಲ್ ಇದರ ಪ್ರಾಂಶುಪಾಲರಾದಂತಹ ಇಮ್ತಿಯಾಜ್ ಸರ್, ಅದೇ ರೀತಿ ಹೈಸ್ಕೂಲ್ ಇದರ ಪ್ರಾಂಶುಪಾಲರಾದಂತಹ ರಸೂಲ್ ಖಾನ್, ಇತರ
ಶಿಕ್ಷಕರು, ಅದೇ ರೀತಿ ಇಲ್ಲಿ ನೆರೆದಿರುವಂತಹ ಎಲ್ಲ ವಿದ್ಯಾರ್ಥಿಗಳು, ಶರೀಯತ್ ಕಾಲೇಜಿನ ವಿದ್ಯಾರ್ಥಿಗಳು, ದಾರ್ವಾ ವಿದ್ಯಾರ್ಥಿಗಳು, ಸ್ಕೂಲ್, ಹೈಸ್ಕೂಲ್ ಇದರ ವಿದ್ಯಾರ್ಥಿಗಳು ಸೇರಿದಂತಹ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಬಯಸ್ತಾ ಎಲ್ಲರಿಗೂ ಮತ್ತೊಮ್ಮೆ ಸ್ವಾತಂತ್ರ್ಯ ದಿನದ ಶುಭಾಶಯಗಳನ್ನು ಅರ್ಪಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಪಾಧ್ಯಕ್ಷರು ಅಶ್ರಫ್ ರೈಟ್ವೇ ಪಾತ್ರರೊಂದು ಸ್ವಾತಂತ್ರ್ಯಕ್ಕಾದ ಹೋರಾಟ ಮಲ್ತದು ಜೀವ ಕೊರ್ನಾಕ್ಲ ಸಂಖ್ಯೆ ದಿಂಜ ಉಂಡು. ಬ್ರಿಟಿಷರ್ನ ಕೈಯಿರ್ದು ಭಾರತನ ಮುಕ್ತ ಮಲ್ತದು ನಮಕ್ ಸ್ವಾತಂತ್ರ್ಯ ಒದಗಾದು ಕೊಡ್ತೇರು. ಈ ಸ್ವಾತಂತ್ರ್ಯದ ಮಹತ್ವನ ತಿಳಿಯೊಂದು ಒಗ್ಗಟ್ಟಿರ್ದು ಜೀವಿಸಾವುಡು. ಕಲಹಲಿಗೆ ಅವಕಾಶ ಕೊರಂತೆ ಒಗ್ಗಟ್ಟಿರ್ದು ಬದುಕುಗ ಬಂಡದ ಲೇಪು ಕೊರಿಯರು. ಈ ಒಂದು ಸುಸಂದರ್ಭದಲ್ಲಿ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಮಹಾನುಭಾವರಾದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರನ್ನು ನೆನಪಿಸುವಂತಹ ಒಂದು ಮಹೋತ್ಸವವಾಗಿರುತ್ತದೆ ಸ್ವಾತಂತ್ರ್ಯ ಮಹೋತ್ಸವ. ಕೇವಲ ಹಿಂದೂಗಳು ಮಾತ್ರವಲ್ಲ, ಮುಸಲ್ಮಾನರು ಮಾತ್ರವಲ್ಲ, ಈ ನಾಡಿನ ಅಭಿವೃದ್ಧಿಗಾಗಿ, ಈ ನಾಡಿನ ಸ್ವಾತಂತ್ರ್ಯಕ್ಕಾಗಿ ಜಾತಿ ಮತ ಭೇದ ಭಾವಗಳಿಲ್ಲದೆ ಒಂದೇ ಒಂದು ಅಜೆಂಡಾದೊಂದಿಗೆ ಬ್ರಿಟಿಷರೊಂದಿಗೆ ಹೋರಾಟ ಮಾಡಿದಂತಹ ಹಲವಾರು ವೀರ ಸೇನಾನಿಗಳನ್ನು ನಮ್ಮ ಕಾರ್ಯದರ್ಶಿಗಳು ಅವರ ಬಗ್ಗೆ ಹೇಳಿದ್ರು, ಕೊಂಡಾಡಿದ್ರು. ನಮ್ಮ ಅಧ್ಯಕ್ಷರು ಹೇಳಿದ್ರು, ಕೊಂಡಾಡಿದ್ರು. ಅದೆಲ್ಲದಕ್ಕೂ ಪೂರಕವಾಗಿ ಯಾಕೆ ಮುಸಲ್ಮಾನ ಬಂಧುಗಳು ಕೂಡ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ನಿಂತಿದ್ದಾರೆ ಎಂಬುದಕ್ಕೆ 1450 ವರ್ಷಗಳ ಹಿಂದೆ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರು ತನ್ನ ಹುಟ್ಟೂರಾದ ಪವಿತ್ರ ಮಕ್ಕಾ ಊರನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ಮಕ್ಕಾದಲ್ಲಿ ನೆಲೆಗೊಂಡಂತಹ ಪವಿತ್ರ ಕಅಬಾಲಯದ ಆ ಕಅಬಾಲಯಕ್ಕೆ ಆವರಿಸಿದಂತಹ ವಸ್ತ್ರ ಕಿಲ್ಲವನ್ನು ಹಿಡಿದು ಬಿಕ್ಕಳಿಸಿಕೊಂಡು ಅತ್ತಿದ್ದನ್ನು ನಾವು ನೆನಪಿಸಬೇಕಾದ ಅಗತ್ಯವಿದೆ. ಅನಿವಾರ್ಯ ಕಾರಣಕ್ಕಾಗಿ ಮಕ್ಕಾವನ್ನು ಬಿಟ್ಟು ಹೋಗುವಾಗ ಹುಟ್ಟೂರಿನ ಮೇಲೆ ಇದ್ದ ಆ ಪ್ರೇಮ, ಆ ಸ್ನೇಹದ ಕಾರಣ ತಾನು ಹುಟ್ಟಿದ ಊರನ್ನು ಬಿಟ್ಟು ಕೊಡಲು, ತಾನು ಹುಟ್ಟಿದ ಊರಿಂದ ಬಿಟ್ಟು ಹೋಗಲು ಮನಸ್ಸು ಒಪ್ಪದೇ ಇದ್ದಾಗ ಸಲ್ಲದ ಮನಸ್ಸಿನಿಂದ ಆ ಕಿಲ್ಲವನ್ನು ಹಿಡಿದು ಬಿಕ್ಕಳಿಸಿ ಅತ್ತದನ್ನು ಗ್ರಂಥಗಳಲ್ಲಿ ಉಲ್ಲೇಖಿಸಲ್ಪಟ್ಟಿದೆ. ಮಾತ್ರವಲ್ಲ, ಮಕ್ಕಾವನ್ನು ಬಿಟ್ಟು ಹೋಗುವಂತಹ ಸಂದರ್ಭದಲ್ಲಿ ಆ ಪವಿತ್ರ ಮಕ್ಕಾ ಭೂಮಿಯಿಂದ ಒಂದು ಹಿಡಿ ಮಣ್ಣನ್ನು ಕೈಯಲ್ಲಿ ಹಿಡಿದುಕೊಂಡು ಹೋದರು ಅಂತ ಗ್ರಂಥಗಳಲ್ಲಿ ಉಲ್ಲೇಖಿಸಿರುವುದಾಗಿ ನಮ್ಮ ಗುರುಗಳು ನಮಗೆ ತಿಳಿಸಿದ್ದಾರೆ. ಇದೆಲ್ಲದಕ್ಕೂ ಪೂರಕವಾಗಿ ತನ್ನ ಜೀವನದಲ್ಲಿ ತನ್ನ ಕ್ರಿಯೆಗಳಿಂದ, ತನ್ನ ಮಾತಿನ ಮೂಲಕ ಹುಟ್ಟೂರಿನ ಪ್ರೇಮವನ್ನು ವ್ಯಕ್ತಪಡಿಸಿದ್ದು ಮಾತ್ರವಲ್ಲದೆ ಕಿಯಾಮತ್ ದಿವಸದ ತನಕ, ಅಂತ್ಯ ದಿನದ ತನಕ ಬರುವ ತನ್ನ ಅನುಯಾಯಿಗಳಾದ ಮುಸಲ್ಮಾನರಿಗೆ ಒಂದು ಆದೇಶವನ್ನು ನೀಡಿದರು. ಹುಬ್ಬುಲ್ ವತನ್ ಮಿನಲ್ ಈಮಾನ್. ಒಬ್ಬ ಮುಸಲ್ಮಾನ ಅವನು ಪರಿಶುದ್ಧವಾದ ಮುಸಲ್ಮಾನನಾಗಬೇಕಾದ್ರೆ, ಅವನು ಪರಿಪೂರ್ಣ ಮುಸಲ್ಮಾನನಾಗಬೇಕಾದ್ರೆ ನೀನು ಹುಟ್ಟಿದಂತಹ ಊರು, ನಿನಗೆ ಜನ್ಮ ಕೊಟ್ಟಂತಹ ದೇಶವನ್ನು ನೀನು ಪ್ರೀತಿಸಲೇಬೇಕು. ಅದು ನಿನ್ನ ಈಮಾನಾಗಿದೆ, ನಿನ್ನ ಮುಸಲ್ಮಾನತೆಯ ಪರಿಪೂರ್ಣತೆಯಾಗಿದೆ ಅಂತ ಆದೇಶವನ್ನು, ಆಜ್ಞೆಯನ್ನು ನೀಡಿದಂತಹ ಪ್ರವಾದಿ ಮೊಹಮ್ಮದ್ ಮುಸ್ತಫಾ ಸ್ವಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್. ಆ ಆದೇಶ ತನ್ನ ಜೀವನದಲ್ಲಿ ಪಾಲಿಸಿದಂತಹ ಆ ಪಾಲನೆ, ಆ ವಾಕು ಎಲ್ಲವೂ ಸೇರಿಯಾಗಿರುತ್ತದೆ. ಪವಿತ್ರವಾದ ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಸಲ್ಮಾನರನ್ನು ಈ ಯುದ್ಧ ಭೂಮಿಗೆ ತನ್ನ ಕೊಡುಗೆಯನ್ನು ನೀಡಲು, ತನ್ನ ಜೀವ
ಜೀವವನ್ನು ತ್ಯಾಗ ಮಾಡಲು, ತನ್ನ ಅಂಗವನ್ನು ತ್ಯಾಗ ಮಾಡಲು, ಜೈಲಿನಲ್ಲಿ 50-60 ವರ್ಷ ಕೊಲೆಯಲು ಪ್ರೇರೇಪಿಸಿದ್ದು ಈ ಪ್ರವಾದಿ ಶರಿಯೆಯಾಗಿದೆ, ಈ ಪ್ರವಾದಿ ವಚನವಾಗಿರುತ್ತದೆ. ಆದುದರಿಂದ ಇದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಆಗಿರುತ್ತದೆ. ಪ್ರವಾದಿ ಮುಹಮ್ಮದ್ ಮುಸ್ತಫಾ ಸಲ್ಲಲ್ಲಾಹು ಅಲೈಹಿ ವಸಲ್ಲಮ ತಂಗಲ್ರವರು ನಮಗೆ ಹೇಳಿದ್ದು ಒಂದೇ, ಜಾತಿ ಮತ ಯಾವುದೇ ಇರಲಿ, ಪ್ರತಿಯೊಬ್ಬರು ಅವರವರದೇ ಜಾತಿಯಲ್ಲಿ, ಅವರವರದೇ ಮತದಲ್ಲಿ, ಅವರವರದೇ ಪಂಗಡದಲ್ಲಿ, ಅವರದೇ ಗ್ರಂಥಗಳಲ್ಲಿ ಉಲ್ಲೇಖಿಸಿದಂತಹ ಆ ಶರೀಯಗಳಲ್ಲಿ ಬದುಕಲಿ. ಆದರೆ ನೀವು ಇನ್ನೊಂದು ಜಾತಿಯೊಂದಿಗೆ ಉತ್ತಮ ಸೌಹಾರ್ದತೆಯಿಂದ ಕಾಪಾಡಿಕೊಂಡು ಜೀವಿಸಬೇಕು ಅಂತ ನಮಗೆ ಹೇಳಿಕೊಟ್ಟಿರುವುದರಿಂದ ಮುಸಲ್ಮಾನ ಬಾಂಧವರು ಇವತ್ತಿಗೂ ಪ್ರತಿಯೊಂದು ಈ ದೇಶದಲ್ಲಿರುವ ಪ್ರತಿಯೊಬ್ಬ ಹಿಂದೂವನ್ನು, ಪ್ರತಿಯೊಬ್ಬ ಕ್ರೈಸ್ತರನ್ನು, ಪ್ರತಿಯೊಬ್ಬ ಸಿಖ್ಖರನ್ನು ಕೂಡ, ಪ್ರತಿಯೊಬ್ಬ ಬೌದ್ಧರನ್ನು ಕೂಡ ಮನುಷ್ಯ ಸ್ನೇಹಿಯಾಗಿ ಕಾಣುತ್ತಿದ್ದಾರೆ ಎಂಬುದಕ್ಕೆ ಎರಡು ಮಾತಿಲ್ಲ. ಅದರ ಎಲ್ಲ ಉದಾಹರಣೆಯಾಗಿರುತ್ತದೆ ಇವತ್ತಿನ ಕಾರ್ಯಕ್ರಮ. ಅಲ್ಲಾಹು ಸುಬ್ಹಾನಹು ವ ತಆಲಾ ನಮ್ಮ ಈ ಕಾರ್ಯಕ್ರಮವನ್ನು ಹಾಗೂ ಇನ್ನು ನಡೆಯಲಿಕ್ಕಿರುವ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಿ, ಯಾರೆಲ್ಲ ಮಹಾತ್ಮರು ಸ್ವಾತಂತ್ರ್ಯದ ಹೆಸರಿನಲ್ಲಿ ಹೋರಾಟದಲ್ಲಿ ಭಾಗವಹಿಸಿ ಹುತಾತ್ಮರಾಗಿದ್ದಾರೋ ಅವರೆಲ್ಲರನ್ನು ನಾಳೆ ಪರಲೋಕದಲ್ಲಿ ಸ್ವರ್ಗ ನಿವಾಸದಲ್ಲಿ ಸೇರಿಸಲಿ ಅಂತ ಹೇಳಿಸಿ ನಾನು ವಿದ್ಯಾರ್ಥಿಗಳಿದ್ದು ಸ್ವಾತಂತ್ರ್ಯೋತ್ಸವದ ಅಂಗವಾದ ಭಾಷಣ ಸ್ಪರ್ಧೆ നടത്തുന്നു. കേന്ദ്ര ജുമാ മസീദി ഖത്തീബ് ഇബ്രാഹിം സാദി ദുആ നടപ്പായರು. രാജ്യത്തുള്ള മുഴുവൻ ജനങ്ങളെയും ഒന്നായി കണ്ട് ജനങ്ങളുടെ പുരോഗതിക്ക്, ജനങ്ങളുടെ സുരക്ഷിതത്വത്തിന്, ജനങ്ങളുടെ സ്വാതന്ത്ര്യത്തിന് വേണ്ടി പ്രവർത്തിക്കാൻ നീ തൗഫീഖ് നൽകണേ അല്ലാഹ്. സ്വാതന്ത്ര്യ സമരത്തിന് വേണ്ടി വീരമൃദു വരിച്ചിട്ടുള്ള മുസ്ലിം സഹോദരങ്ങൾക്ക് നീ ആഖിറത്തിലുള്ള ദർജ ഉയർത്തണേ അല്ലാഹ്. ഇതര മത സമൂഹങ്ങളുടെ സേവനം അല്ലാഹുവേ നീ നിന്റെ പൊരുത്തത്തിലാക്കി മാറ്റണേ അല്ലാഹ്. ഈ സദസ്സിൽ ഒരുമിച്ച് കൂടിയ ഞങ്ങൾക്ക് എല്ലാവർക്കും പരസ്പരമുള്ള യോജിപ്പോടുകൂടെ, സ്നേഹത്തോടുകൂടെ ഇന്ത്യ രാജ്യത്തിൻ്റെ വിജയത്തിനും പുരോഗതിക്കും വേണ്ടി പ്രവർത്തിക്കാൻ നീ തൗഫീഖ് നൽകണേ അല്ലാഹ്. ഈ രാജ്യത്ത് സ്വാതന്ത്ര്യം നേടിയെടുത്ത എല്ലാ പൂർവികരായ ആളുകൾക്കും ഞങ്ങളുടെ മനസ്സിൻ്റെ അടിത്തട്ടിൽ നിന്ന് പ്രണാമവും പ്രാർത്ഥനയും അർപ്പിക്കുന്നു. അല്ലാഹ് ബിറഹ്മതിക യാ അർഹമർ റഹീമീൻ. ಸೈಯದ್ ಮದನಿ ಅರಬಿ ಕಾಲೇಜ್ ಪ್ರಾಂಶುಪಾಲರು ಅಹಮದ್ ಕುಟ್ಟಿ ಸಕಾಫಿ, ದರ್ಗಾ ಅಧ್ಯಕ್ಷರು ಬಿಜಿ ಹನೀಫ್ ಹಾಜಿ, ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಶಿಹಾಬುದ್ದೀನ್ ಸಕಾಫಿ, ಉಪಾಧ್ಯಕ್ಷರು ಅಶ್ರಫ್ ಅಹಮದ್ ರೈಟ್ವೆ, ಹಸೈನರ್ ಕೋಟೆಪುರ, ಕೋಶಾಧಿಕಾರಿ ನಾಜಿಮ್ ರೆಹಮಾನ್, ಜೊತೆ ಕಾರ್ಯದರ್ಶಿಗಳು ಇಜಾಕ್ ಮೇಲಂಗಡಿ, ಮುಸ್ತಫಾ ಮದನಿ ನಗರ, ಆಡಿಟರ್ ಫಾರೂಕ್ ಕಲ್ಲಾಪು, ಇಂಚಿತಿ ಪ್ರಮುಖರು ಈ పొరతోటుగేతారు. సయ్యద్ మదని షరియత్ కాలేజ్, దవ్వా కాలేజ్ ప్రొఫెసర్లు, విద్యార్థులు పాల్పడిదిద్దారు.